ಅಲ್ಲಿ ಮಾಡ ಮನಸ್ಸಿನ ದೈವ ಹೊರಗಜ್ಜನ್ನು ಮಾಯ ಮಾಡುತ್ತೆ. ಈ ಹಸಿರು ಹೊರಗಾಯಿಕೊಂಡು ಆಗ ಮಾಯವಾದ ಹೊರಗಜ್ಜ ತನಗೊಂದು ನೆಲೆ ಕಾಣ್ತಾ ಬರ್ತಾನೆ. ಎಲ್ಲಿ ನೆಲೆಸಿನ ಅಲ್ಲಿ ಬರ್ತಾನೆ. ಅಲ್ಲಿಂದ ಉಳ್ಳಾಲದ ಭಗವತಿಗಳ ಭೇಟಿ ಆಗ್ತದೆ. ಅಲ್ಲಿಂದ ಸೀದಾ ಸೋಮನ ದೇವಸ್ಥಾನ ಸೋಮೇಶ್ವರ ಅಲ್ಲಿಗೆ ಹೋಗುವಾಗ ಆ ಸೋಮನ ಆಗ್ತದೆ. ನಿನಗೆ ಮಂತ್ರಿ ಹೋಗಿ ಇನ್ನೊಂದು ಕೆಲಸ ಆಗುತ್ತೆ ಹಾಗೆ ಹೊರಗಜ್ಜೆಯನ್ನು ಇಬ್ಬರು ಈ ಜಾಗಕ್ಕೆ ಬರ್ತಾರೆ. ಹೋಟ್ಲಂತೆ ಇದೊಂದು ಕಾಲದಲ್ಲಿ ನೀರು ಪ್ರದೇಶ ಅಂದರೆ 800-900 ವರ್ಷ ಹೊತ್ತು ಇದೆಲ್ಲ ನದಿಯಾಗಿತ್ತಂತೆ. ಹಾಗೆ ಬರುವಾಗ ಇಲ್ಲಿ ಕೇರಳದಲ್ಲಿ ಉದ್ಯಾವರ ಮಾಡ ಅಂತ ಇತ್ತು. ಅಲ್ಲಿನ ದೇವರ ಆ ಕಾಲದಲ್ಲಿ ಈ ಕುತ್ತಾರಿಗೆ ಬಂದು ಈ ಪಂಜಂತಾಯಿ ದೈವದಿಂದ ಬರ್ತಾರೆ. ಈ ದೈವದ ನಡುವಿನ ಯುದ್ಧದಲ್ಲಿ ಈ ಪಂಜಂತಾಯಿ ಬಂದ ಸೋತು ತನ್ನ ತಲೆಯನ್ನು ಕಲ್ಕೊಂಡು ಕುತ್ತಾರಲ್ಲಿ ಇಲ್ಲಿಯವರು ಕುಳಿತುಕೊಂಡು ಆಗ ಇಲ್ಲಿ ಹೊರಗಡೆ ನಾವೇ ಒಂದು ದೊಡ್ಡ ಶಕ್ತಿ, ನಮಗೆ ಅಸಾಧ್ಯವಾಯಿತು ಅವರ ಜೊತೆ ಯುದ್ಧ ಮಾಡೋದು, ಹೇಗೆ ಹೊರಗಡೆ ಅವರ ಜೊತೆ ಯುದ್ಧ ಮಾಡುತ್ತಾ ಅನುಸಂಧಾನ ಮಾಡ್ತಾರೆ ಮನದಲ್ಲಿ ಆಲೋಚನೆ ಮಾಡುವಾಗ ಈ ಜಾಗದಲ್ಲಿ ಸ್ಮರಣೆ ಮತ್ತೊಂದು ಮಾಗಣ ದೇವರ ನೆಂಚಿನ ಸೋಮನಾಥ ದೇವರ ಒಂದು ಗ್ರಾಮ ದೇವರ ನೆಂಚಿನ ವಿಷ್ಣುಮೂರ್ತಿನ ನುಡಿಯೊಂದು, ಇನ್ನು ಪಿಳ್ಳೆಯ ನುಡಿಯೊಂದು, ಭಗವತಿನ ನುಡಿಯೊಂದು, ಮುಕ್ತಿಬತ್ತಿ ಕರಡಿ ನೆಲೆಯ ನೆಂಚಿನ ಹುಡಿಗಜ್ಜೆ ಹೊರಗಜ್ಜೆ ಕೊರಕೂಲ ಅಂಚಿನ ನಾಗಸಾಹಿತ್ಯ ನಮ್ಮ ಪ್ರಾರ್ಥನೆಗಳ ಕಂಡ ನಿನ್ನ ಮೂಲ ಸ್ಥಾನ ನಿನ್ನ ಮುಕ್ತಿಬತ್ತಿ ಕಲ್ಲದಿರುವಂಥ ಪ್ರಾರ್ಥನೆ ಮಾಡ್ಕೊಂಡ ಎಂಟು ಪ್ರಾರ್ಥನೆ ಬಂದು ಮಾಡಿದ್ರು ಇಪ್ಪ ಸ್ವರೂಪ ಪ್ರಥಮ ಭಕ್ತಿಯರು ಪ್ರಾರ್ಥನೆ ಮಾಡಿಕೊಂಡು ನನ್ನ ತುಂಬಗಲ ಇಂಚ ಪ್ರಾರ್ಥನೆ ಮುಗಿರದು ಅಂಚೆನ ಮನಸ್ಸಿನ ಮಾತ್ರ ಇಷ್ಟಾಡೆ ಅನುಸರಿಸಿಕೊಟ್ಟು ಆ ಮನುಷ್ಯನ ಉದ್ಯೋಗಲ್ಲ ಅದು 14 ಸತ್ತು ಆರೋಗ್ಯ ಸಂಸಾರ ವಿದ್ಯಾಭ್ಯಾಸ ಮಾತ್ರ ಉತ್ತರೋತ್ತರಬೇಕು ಅಂಚೆನೆ ನಟನದ ಐಟ್ಲ ಉತ್ತರೋತ್ತರ ಮತ್ತು ಸಿನಿಮಾ ಪೂರ ನನ್ನ ದುಂಗಳ ಆ ಮಲ್ಲ ಮಟ್ಟದ ಅವನಿಗೆ ನಟನೆ ಮಾಡ್ತಾರೆ. ಹಾರ್ಮೋನ್ ಕೂಡ ಸಿನಿಮಾ ಇಡೀ ದೇಶ ಸರಳಿಸಿಕೊಂಡು ಆಧುನಿಕ ಜಗತ್ತು ಹೊರಗೆ ಜಗಳ ಪ್ರಾರಂಭ. ಮೊದಲನೇದಾಗಿ ಇಡೀ ಮಂಗಳೂರು ಜನತೆಗೆ ಮತ್ತು ಎಲ್ಲ ತುಳು ಬಾಂಧವರಿಗೆ ನಮ್ಮ ಪ್ರೀತಿಯ ನಮಸ್ಕಾರ. ಇಲ್ಲಿ ನಮ್ಮ ಜಡೇಶ್ ಅವರ ಸಿನಿಮಾ ಶೂಟಿಂಗ್ ಬಂದಿದ್ದೀನಿ. ಇಲ್ಲಿ ಇನ್ನೊಂದು 2 ದಿವಸ 3 ದಿವಸ ಇಲ್ಲೇ ಇರ್ತೀನಿ ನಾನು. ಈ ಸೆಂಟ್ರಲ್ಲಿ ನಾನು ಯಾವಾಗಲೂ ದೇವ್ರ ಬಗ್ಗೆ ಕೇಳ್ತಿದ್ದೆ, ಕೊರಗಜ್ಜನ ಬಗ್ಗೆ ಯಾವಾಗಲೂ ಕೇಳ್ತಾ ಇದ್ದೆ. ಸೊ ಅದು ನೋಡಲೇಬೇಕು ಅನ್ನೋ ಒಂದು ಆಸೆ ಕೂಡ ಇತ್ತು. ಸೊ ಹಂಗಾಗಿ ಇವತ್ತು ಶೂಟಿಂಗ್ ಮುಗಿಸಿ ಇಮಿಡಿಯೇಟಾಗಿ ಇಲ್ಲಿಗೆ ಬಂದಿದ್ದೀನಿ. ಇನ್ನೂ ಹೆಸರಿಟ್ಟಿಲ್ಲ ಜಡೇಶ್ ಅವ್ರದ್ದು, ನಂದು 29ನೇ ಸಿನಿಮಾ, ಅದು ಹೆಸರಿಟ್ಟಿಲ್ಲ ಇನ್ನು. ಅದು ಹೇಳಂಗಿಲ್ವಲ್ಲ. ಖಂಡಿತವಾಗ್ಲೂ ಬೇಡ್ಕೊಂಡಿದ್ದೀನಿ, ಅದನ್ನು ಕೊರಗಜ್ಜ ಈಡೇರಿಸ್ತಾರೆ. ಅವತ್ತು ಬಂದು ತಮ್ಗೆ ಹೇಳ್ತೀನಿ ನಾನು ಎಲ್ಲನೂ. ಇದು ಅಲ್ಲ ಕೊರಗಜ್ಜನಿಗೆ ಮೊದಲು ಬರೋದು ನಾನು, ಕೊರಗಜ್ಜನಿಗೆ ಮೊದಲು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸರಿ ನನ್ನ ಭೀಮಾ ಸಿನಿಮಾ ಇಡೀ ಮಂಗಳೂರು ಭಾಗದಲ್ಲಿ ಎಲ್ಲ ಕಡೆಯೂ ತುಂಬ ದೊಡ್ಡ ಮಟ್ಟಕ್ಕೆ ಯಶಸ್ಸು ತಂದುಕೊಟ್ಟು ನಿಮ್ಮ ಪ್ರೀತಿ ಮತ್ತು ನಿಮ್ಮ ವಿಶ್ವಾಸ ಮತ್ತು ಸಿನಿಮಾ ಮೇಲಿರೋ ಗೌರವ ತಾವು ಇಡೀ ಜನತೆ ಉಳಿಸ್ಕೊಟ್ಟಿದ್ದಾರೆ. ಸೊ ಹಂಗಾಗಿ ಸಿನಿಮಾ ನೋಡಿ ಪ್ರೋತ್ಸಾಹ ನೀಡಿದಂಥ ಎಲ್ರಿಗೂ ನನ್ನ ಕಡೆಯಿಂದ ಒಂದು ಪ್ರೀತಿ ನಮಸ್ಕಾರನ ತಿಳಿಸ್ತೀನಿ ಅವ್ರಿಗೆ. ಅವರು ಇವತ್ತು ಖುಷಿ ಆಯಿತು, ಈಗ ಬರ್ತಾ ಎಲ್ಲ ಕೇಳಿದೆ, ತುಂಬ ಒಳ್ಳೆ ಕಲೆಕ್ಷನ್ಸ್ ಆಗಿದೆ ಮತ್ತು ಎಲ್ಲರೂ ಬಂದು ಇಂಟ್ರೆಸ್ಟಿಂಗಾಗಿ ಸಿನಿಮಾ ನೋಡಿದ್ದಾರೆ. ಹಂಗಾಗಿ ನಮಗೆ ಇಲ್ಲಿನ ಆಶೀರ್ವಾದ ಕೂಡ ತುಂಬ ಇದೆ. ಸೊ ಹಂಗಾಗಿ ಎಲ್ಲ ಜನತೆಗೆ ನಮಸ್ಕಾರ ಹೇಳ್ತೀನಿ.
ಮುಂದಿನ ಪ್ರಾಜೆಕ್ಟು ಮಗಳಿಗೆ ಒಂದು ಸಿಟಿ ಲೈಟ್ಸ್ ಅಂತ ಒಂದು ಪಿಕ್ಚರ್ ಮಾಡ್ತಾಯಿದ್ದೀನಿ ನನ್ನ ಡೈರೆಕ್ಷನಲ್ಲಿ. ಸೊ ಹಾಗಾಗಿ ಇದು ಮುಗಿದ ಮೇಲೆ ಅದನ್ನು ಮಾಡ್ತೀನಿ ನಾನು. ಈಗಲೇ ಫಸ್ಟ್ ಬಂದಿದ್ದು ನಾನು. 2 ದಿವಸದಲ್ಲಿ ಬೇರೆ ಏನಾದರೂ ಮಾಡ್ತಿದ್ದೆ ತೀರ್ಥಕ್ಷೇತ್ರಗಳಿಗೆ ಸರ್ ಅದೆಲ್ಲ ಕರೆಸ್ಕೊಳ್ಳೋದು. ಈಗ ಅವ್ರದ್ದು ಆಜ್ಞೆ ಇತ್ತು, ಕರೆಸ್ಕೊಂಡ್ರು. ಯಾರ್ಯಾರ್ದು ಆಜ್ಞೆ ಇದೆ ಗೊತ್ತಿಲ್ಲ, ಅವ್ರು ಕರೆಸ್ಕೊಂಡಾಗ ಹೋಗ್ತಿರೋದು ಅಷ್ಟೇ. ಅದನ್ನು ತುಂಬ ಖುಷಿ ಆಯಿತು ಸರ್. ನಾನು ಕೇಳ್ಪಟ್ಟಿದ್ದೆ ಯಾವಾಗಲೂ. ನನಗೆ ತುಂಬ ಒಂಥರ ತುಂಬ ವೈಬ್ರೇಷನ್ಸ್ ಇಲ್ಲಿ ತುಂಬ ಚೆನ್ನಾಗಿದೆ. ಇಲ್ಲಿ ಮತ್ತು ಅಲ್ಲಿನ ಸ್ಥಳಕ್ಕೆ ಹೋಗಿದ್ದೆ. ತುಂಬ ಖುಷಿ ಆಯಿತು ನನಗೆ. ಈಗ ಶೂಟಿಂಗ್ ನಡೆದ ಚಿತ್ರದಲ್ಲಿ ನೀವೇ ನಾನೇ ಇರೋ. ಹೌದು ನಾನೇ ಇರೋ. ಥ್ಯಾಂಕ್ ಯು. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.